ಕೋಟಿ ಚೆನ್ನಯ್ಯರ ಹಾಗೂ ಬಿಲ್ಲವ ಸಮುದಾಯದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಬಿಜೆಪಿ ಮುಖಂಡ ಜಗದೀಶ್ ಅಧಿಕಾರಿಯವರು ಕೋಟಿ ಚೆನ್ನಯ್ಯರ ಪಡುಮಲೆ ಮೂಲಕ್ಷೇತ್ರದಲ್ಲಿ ತಪ್ಪು ಕಾಣಿಕೆ ಹಾಕಿ ಕ್ಷಮೆಯಾಚನೆ ಮಾಡಿದ್ದಾರೆ. ಪುತ್ತೂರು ತಾಲೂಕಿನ ಪಡುಮಲೆಯಲ್ಲಿರುವ ಕೋಟಿ ಚೆನ್ನಯ್ಯರ ಮೂಲಕ್ಷೇತ್ರದಲ್ಲಿ ದೇಯಿ ಬೈದೆತ್ತಿ ಅವರ ಸಮಾಧಿ ಸ್ಥಳದಲ್ಲಿ ಕೈಕಾಣಿಕೆ ಒಪ್ಪಿಸಿದ್ದಾರೆ. ಕುವೆತೋಟದಲ್ಲಿ ಸುವರ್ಣಕೇದಿಗೆ ದೇಯಿ ಬೈದೆತ್ತಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ತನ್ನ ಹೇಳಿಕೆಯಿಂದ ಬಿಲ್ಲವ ಸಮುದಾಯಕ್ಕೆ ನೋವಾಗಿದೆ. ಈ ಹಿನ್ನೆಲೆಯಲ್ಲಿ ತಾನು ಪಡುಮಲೆಯ ಮೂಲಕ್ಷೇತ್ರಕ್ಕೆ ಬಂದು ಕ್ಷಮೆಯಾಚನೆ ಮಾಡ್ತಾ ಇದ್ದೇನೆ. ತನ್ನ ತಪ್ಪನ್ನ ಮನ್ನಿಸುವಂತಹ ಅನುಗ್ರಹವನ್ನ ಕರುಣಿಸಬೇಕು ಎಂದು ಕೇಳಿಕೊಂಡಿದ್ದಾರೆ. ಕೆಲವೇ ದಿವಸಗಳ ಹಿಂದೆ ಆಡಿದಂಥ ಮಾತಿನಲ್ಲಿ ತಪ್ಪಾಗಿ ಬಿಲ್ಲವ ಬಂಧುಗಳಿಗೆ ಸಹೋದರರಿಗೆ ನೋವಾಗಿರತಕ್ಕಂಥ ವಿಚಾರದಲ್ಲಿ ನಾನು ಕ್ಷಮೆಯನ್ನು ಯಾಚಿಸಿ ಮೂಲ ಕ್ಷೇತ್ರವಾಗಿರತಕ್ಕಂಥ ಪಡುಮಲೆ ಕ್ಷೇತ್ರ ಕೋಟಿ ಚೆನ್ನಯ್ಯರ ಪಡುಮಲೆ ಕ್ಷೇತ್ರಕ್ಕೆ ಬಂದಿದ್ದೇನೆ. ದೇಯಿ ಬೈದೆತ್ತಿಯ ಸಮಾಧಿ ಸ್ಥಳಕ್ಕೆ ನನ್ನ ಕೈ ಕಾಣಿಕೆಯನ್ನು ಒಪ್ಪಿಸಿದ್ದೇನೆ. ಕುವೆತೋಟದಲ್ಲಿಯೂ ಸುವರ್ಣಕೇದಿಗೆ ದೇಯಿ ಬೈದೆತ್ತಿಯ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಕೋಟಿ ಚೆನ್ನಯ್ಯರ ಅನುಗ್ರಹವನ್ನು ಪಡೀಲಿಕ್ಕಾಗಿ ನನ್ನ ತಪ್ಪನ್ನು ತಾವು ಕಾರಣಿಕ ಪುರುಷರಾಗಿರತಕ್ಕಂಥ ಅವಳಿ ವೀರರು ನನಗೆ ಕರುಣಿಸಬೇಕು. ನಮ್ಮ ಪೂರ್ವಜರು ನಂಬಿಕೊಂಡು ಬಂದಂಥ ನಾವು ನಂಬುವಂಥ ಈ ವೀರ ಪುರುಷರ ವಿಚಾರದಲ್ಲಿ ನನ್ನ ಮಾತಿನಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅನ್ನುವಂಥ ಮನವರಿಕೆ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಈ ಮೂಲ ಕ್ಷೇತ್ರ ಪಡುಮಲೆಯ ಚಾವಡಿಯಲ್ಲಿ ನನ್ನ ಕೈಕಾಣಿಕೆಯನ್ನು ಒಪ್ಪಿಸಿ ತಪ್ಪನ್ನು ಮನ್ನಿಸುವಂಥ ಅನುಗ್ರಹವನ್ನು ನಾನು